ಈ ಸೆಕೆಗೆ ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ಕಮ್ಮಿ ಆಗ್ತಿಲ್ಲ ಅಂತ ನೀವೇನಾದರೂ ಸಾಫ್ಟ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸನ್ನು ಕುಡಿತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ ಮನೆಯಲ್ಲೇ ಅದ್ಭುತವಾಗಿರುವಂಥ ನ್ಯಾಚುರಲ್ ಕೂಲ್ ಡ್ರಿಂಕನ್ನು ಮಾಡುವಂತಹ ಒಂದು ಸಿಂಪಲ್ ವಿಧಾನವನ್ನು ಹೇಳ್ತಾ ಇದ್ದೀನಿ. ಇದು ತಕ್ಷಣ ನಿಮ್ಮ ಬಾಯಾರಿಕೆಯನ್ನು ಕಮ್ಮಿ ಮಾಡುತ್ತೆ, ನಿಮಗೆ ಎನರ್ಜಿ ಕೊಡುತ್ತೆ, ಸುಸ್ತು ಸಂಕಟ ದಾಹ ಏನೇ ಇದ್ದರೂ ಕಮ್ಮಿ ಮಾಡುತ್ತೆ. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಎಳನೀರು. 1-2 ಗ್ಲಾಸಷ್ಟು ಈ ಜ್ಯೂಸನ್ನು ಮಾಡೋದಕ್ಕೆ 3 ಎಳನೀರು ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ 1 ಚಮಚದಷ್ಟು ಕಾಮಕಸ್ತೂರಿ ಅಥವಾ ಸಬ್ಜಾ ಸೀಡ್ಸನ್ನು ಸ್ವಲ್ಪ ನೀವು ನೀರಲ್ಲಿ ನೆನೆ ಹಾಕಬೇಕು. ಅಟ್ಲೀಸ್ಟ್ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದರೆ ಅದು ಉಬ್ಕೊಳ್ಳುತ್ತೆ. ಇದನ್ನ ನ್ಯಾಚುರಲ್ ಕೂಲೆಂಟ್ ಅಂತ ಕರೀತಾರೆ. ಅಂದರೆ ದೇಹವನ್ನು ನೈಸರ್ಗಿಕವಾಗಿ ಕೂಲ್ ಮಾಡುತ್ತೆ, ತಂಪು ಮಾಡುತ್ತೆ ಮತ್ತು ನಿಮಗೆ ಸಖತ್ತಾಗಿ ಎನರ್ಜಿಯನ್ನು ಕೂಡ ಕೊಡುತ್ತೆ. ಅಷ್ಟು ಅದ್ಭುತವಾಗಿರುವಂಥ ಪವರ್ ಇದೆ ಈ ಸಬ್ಜಾ ಸೀಡ್ಸಿಗೆ. ಇವಾಗ 2 ಬೊಂಡನ ಕಟ್ ಮಾಡಿಕೊಂಡು ಎಳ್ನೀರನ್ನು ಕಟ್ ಮಾಡಿಕೊಂಡು ಆ ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಎಳ್ನೀರಲ್ಲಿ ನ್ಯಾಚುರಲ್ ಎಲೆಕ್ಟ್ರೈಟ್ ಅಂಶಗಳಿರುತ್ತೆ. ಇದು ನಿಮ್ಮ ದೇಹಕ್ಕೆ ಸಖತ್ ಎನರ್ಜಿಯನ್ನು ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡಲಿಕ್ಕೆ ತುಂಬಾ ಒಳ್ಳೆಯದು, ದೇಹವನ್ನು ಕೂಲ್ ಕೂಡ ಮಾಡುತ್ತೆ. ಇವಾಗ ಈ ಎಳ್ನೀರಲ್ಲಿ ಬೊಂಡ ಗಂಜಿ ಇರುತ್ತಲ್ವ, ಅದನ್ನ ಒಂದು ತೆಗೆದು ಪಾತ್ರೆಗೆ ಒಂದು ತಟ್ಟೆಗೆ ಹಾಕೊಳ್ಳಿ. ಇದು ಕೂಡ ಬೇಕಾಗುತ್ತೆ. ಇದು ಕೂಡ ನಮಗೆ ಶಕ್ತಿಯನ್ನು ಕೊಡಲಿಕ್ಕೆ, ನಮ್ಮ ದಾಹವನ್ನು ತಣಿಸಲಿಕ್ಕೆ, ನಮಗೆ ಎನರ್ಜಿಯನ್ನು ಕೊಡಲಿಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಸಖತ್ ಪೋಷಕಾಂಶಗಳಿರುತ್ತೆ, ನಿಮಗೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದನ್ನೊಂದು ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಂಜಿ ದಪ್ಪ ಇದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಮುಖ್ಯವಾಗಿರುವಂಥ ಎನರ್ಜಿ ಬೂಸ್ಟರ್ ಅಂತಂದರೆ ಅದು ಲಿಂಬೆಹಣ್ಣು. ಈ ಲಿಂಬೆಹಣ್ಣು ಕೂಡ ನಿಮಗೆ ಇಮ್ಮಿಡಿಯೇಟಾಗಿ ಎನರ್ಜಿನ ಕೊಡುತ್ತೆ, ನಿಮ್ಮನ್ನು ಫ್ರೆಶ್ನೆಸ್ ಇರುತ್ತಲ್ವ ಅದನ್ನ ಇಂಪ್ರೂವ್ ಮಾಡುತ್ತೆ. ಫಸ್ಟ್ ಆ ಎಳ್ನೀರಿಗೆ 1 ಲಿಂಬೆ ರಸನ ಹಿಂಡ್ಕೊಳ್ಳಿ. ಅದಾದ ನಂತರ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಕಲ್ಲು ಸಕ್ಕರೆನ ಸೇರಿಸಿ, ಕಂಪಲ್ಸರಿ ಏನೂ ಅಲ್ಲ. ಅಥವಾ ನೀವು ಸ್ವಲ್ಪ ಜೇನುತುಪ್ಪ ಸೇರಿಸಿದ್ರು ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿ. ಇವಾಗ ಸಬ್ಜಾ ಸೀಡ್ಸ್ ರೆಡಿಯಾಗಿರುತ್ತಲ್ವ ಅದೊಂದು 2 ಚಮಚ ಹಾಕ್ಕೊಳ್ಳಿ. ಸಬ್ಜಾ ಸೀಡ್ಸನ್ನು ಕ್ಲೀನಾಗಿ ಯಾವಾಗಲೂ ನೀವು ಜ್ಯೂಸಿಗೆ ಹಾಕೋದಿದ್ರೆ ಅದನ್ನ ನೆನೆ ಹಾಕಬೇಕು, ಹಾಗೆಯೇ ಹಾಕೊಳ್ಳುವಂಗಿಲ್ಲ. ತುಂಬ ಶೀತ ಶರೀರ ಅಂತಂದರೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ನಾರ್ಮಲಾಗಿ 1-2 ಚಮಚ ಏನೂ ತೊಂದರೆ ಇರಲ್ಲ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಎಳನೀರಿನ ಗಂಜಿ ಇದೆಯಲ್ವ, ಕಟ್ ಮಾಡಿ ಅಥವಾ ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀವಲ್ವ ಅದನ್ನ ಸೇರಿಸಿ. ಅದ್ಭುತವಾಗಿರುವಂಥ ಎಳನೀರಿನ ಶರ್ಬತ್ ಅಥವಾ ಜ್ಯೂಸ್ ರೆಡಿಯಾಗಿದೆ. ನಮ್ಮ ಊರ ಕಡೆ ಅಂದರೆ ಮಂಗಳೂರು ಕಡೆ ಬೊಂಡ ಶರ್ಬತ್ ಅಂತ ಬರುತ್ತೆ, ಅದನ್ನು ಕೂಡ ಇದೇ ಥರ ಮಾಡ್ತಾರೆ. ತುಂಬ ಅಂದರೆ ನಮಗೆ ಸೆಕೆ ಟೈಮಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅಂತ ಅಂದಾಗ, ಅಥವಾ ತುಂಬ ಎನರ್ಜಿ ಲಾಸ್ ಆಗಿದೆ, ಸಂಕಟ ಸುಸ್ತು ದಾಹ ಅಂತ ಅನ್ನಿಸಿದಾಗ 1 ಗ್ಲಾಸ್ ನೀವು ಇದನ್ನ ಮಾಡಿ ಕುಡಿದ್ರೆ ಸಖತ್ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ. ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ಕುಡಿಬೋದು. ಶುಗರ್ ಪೇಷಂಟ್ಗಳಾದರೆ ನೀವು ಸಕ್ಕರೆನ ಅವಾಯ್ಡ್ ಮಾಡಿ. ಎಳ್ನೀರಲ್ಲಿರುವಂಥ ನ್ಯಾಚುರಲ್ ಸ್ವೀಟ್ನರ್ ಅಷ್ಟೇನು ಎಫೆಕ್ಟ್ ಮಾಡಲ್ಲ ಶುಗರ್ ಪೇಷಂಟ್ ಅವರಿಗೆ. ಆದರೂ ಒಂದ್ಸರಿ ಬೇಕಾದರೆ ನೀವು ಚೆಕ್ ಮಾಡಿಕೊಂಡು ಕುಡಿಬೋದು. ಕೊನೆಗೆ ಸರ್ವ್ ಮಾಡಿ 1 ಪುದೀನ ಸೊಪ್ಪನ್ನು ಇಟ್ಬಿಟ್ರೆ ಸೂಪರ್ ಆಗಿರುವಂಥ ಎಳನೀರಿನ ಶರ್ಬತ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ.